ಪ್ರೀತಿಸಿದ ಹುಡುಗಿಯ ಮಾನಸಿಕ ಕಿರುಕುಳ ತಾಳಲಾರದೆ ಮಂಗಳೂರಿನ ಮೂಡುಶೆಡ್ಡೆಯ ಎದುರುಪದವು ನಿವಾಸಿ ಮೊಹಮ್ಮದ್ ಆಶಿಕ್ 22 ವರ್ಷ ಸಾವಿಗೆ ಶರಣಾಗಿದ್ದಾನೆ ಎಂದು ಪೋಷಕರು ಕಾವೂರು ಠಾಣೆಗೆ ದೂರು ನೀಡಿದ್ದಾರೆ. ಮೊಹಮ್ಮದ್ ಆಶಿಕ್ ಎಂಬಾತ ಕಳೆದ ಮಾರ್ಚ್ 21ರ ಮಧ್ಯರಾತ್ರಿ ತನ್ನ ಮನೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಆರಂಭದಲ್ಲಿ ಆತನ ಸಾವಿಗೆ ನಿಖರ ಕಾರಣ ತಿಳಿದು ಬಂದಿರಲಿಲ್ಲ. ಆದರೆ ಆಶಿಕ್ನ ಮೊಬೈಲ್ ಪರಿಶೀಲಿಸಿದಾಗ ಈತ ಕೂಳೂರಿನ ಖಾಸಗಿ ಕಾಲೇಜಿನಲ್ಲಿ ಕಲಿತಾ ಇದ್ದಾಗ ಅದೇ ಕಾಲೇಜಿನ ಉಳ್ಳಾಲ ಮೂಲದ ನಮ್ಮದೇ ಧರ್ಮದ ಯುವತಿಯನ್ನ ಪ್ರೀತಿಸ್ತಾ ಇದ್ದ. ಇಬ್ಬರ ನಡುವೆ ಅನ್ಯೋನ್ಯ ಬಾಂಧವ್ಯವಿತ್ತು. ಈಕೆ ಪ್ರೀತಿಸುವ ನಾಟಕವಾಡಿ ಆತನಿಂದ ದುಡ್ಡು ಖರ್ಚು ಮಾಡಿಸಿದ್ದಾಳೆ. ಬಳಿಕ ಆಶಿಕ್ನಿಂದ ದೂರವಾಗಿದ್ದಾಳೆ. ಅಲ್ಲದೆ ಆತನಿಗೆ ಮಾನಸಿಕ ಕಿರುಕುಳ ನೀಡ್ತಾ ಇದ್ಲು. ಇದೇ ಕಾರಣದಿಂದ ಮೊಹಮ್ಮದ್ ಆಶಿಕ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಎಂದು ಕಾವೂರು ಪೊಲೀಸರಿಗೆ ನೀಡಿದ ದೂರಿನಲ್ಲಿ ಆಶಿಕ್ ತಂದೆ ಮೊಹಮ್ಮದ್ ಹನೀಫ್ ಆರೋಪಿಸಿದ್ದಾರೆ. ಆಶಿಕ್ ಆತ್ಮಹತ್ಯೆ ಮಾಡಿಕೊಳ್ಳುವ ಸಂದರ್ಭದಲ್ಲೂ ಆಕೆ ಆತನೊಂದಿಗೆ ವಿಡಿಯೋ ಕಾಲ್ನಲ್ಲಿದ್ದು ಆತ್ಮಹತ್ಯೆಗೆ ಪ್ರಚೋದನೆ ನೀಡಿದ್ದಾಳೆ ಎಂದು ಆರೋಪಿಸಿದ್ದಾರೆ. ಕಾವೂರು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ನಡೀತಾ ಇದೆ. ಮೊಹಮ್ಮದ್ ಆಶಿಕ್ ಅಂತ ನನ್ನ ಅಣ್ಣನ ಮಗ. ಮಂಗಳೂರು ಕೂಳೂರಲ್ಲಿ ಯಾನಪ್ಪಯ್ಯ ಕಾಲೇಜಲ್ಲಿ ಡಿಗ್ರಿ ಮುಗಿಯಿತು. ಇವಾಗ ಅಷ್ಟೇ ಜಾಬಲ್ಲಿದ್ದ, ಒಂದು 2 ಮಂತ್ ಆಯಿತು. ಅವರ ತಂದೆ ಹತ್ರನೇ ಇದ್ದ. ಮೊನ್ನೆ ಬಕ್ರೀದ್ ನೆಕ್ಸ್ಟ್ ಡೇ ರಾತ್ರಿ ಅರೌಂಡು 1:35ಗೆ ಮನೆಯಲ್ಲಿ ಫ್ಯಾನಿಗೆ ನೇಣು ಹಾಕಿದ್ದೇನೆ. ಮತ್ತು ನನ್ನ ಅಣ್ಣನಿಗೆ ಗೊತ್ತಿಲ್ಲ ಆ್ಯಕ್ಚುಲಿ. ಮತ್ತು ಹುಡುಗಿಯೇ ಫೋನ್ ಮಾಡಿ ಹೇಳಿದ್ದು ಆಶಿಕ್ ತಂಗಿಗೆ, ಹೀಗೆ ನನ್ನ ಹುಡುಗಿ ಉಳ್ಳಾಲದ ಅವನ ಗರ್ಲ್ ಫ್ರೆಂಡ್ ಕಾಲೇಜಲ್ಲಿ 2 ವರ್ಷದಿಂದ ಲವ್ ಇತ್ತು ಅವಳಿಗೆ, ಡಿಗ್ರಿ ಮಾಡುವ ಅಷ್ಟರಲ್ಲಿ. ಅವಳಿಗೆ ಫೋನ್ ಮಾಡಿ ಆಶಿಕ್ ತಂಗಿಗೆ ಫೋನ್ ಮಾಡಿದ್ದು, ನಿನ್ನ ಬ್ರದರಲ್ಲಿ ಸುಸೈಡ್ ಮಾಡಿದ್ದೇನೆ ಹೋಗಿ ಅಂತ. ಮತ್ತು ಫೋನ್ ಮಾಡಿ ಎಲ್ಲಿಗೆ ಹೇಳಿದರು. ಹುಡುಗಿಗೆ ಸುಸೈಡ್ ಮಾಡಿದ್ದೇನೆ ಅಂತೇಳಿ ಗೊತ್ತಾಯ್ತು? ಇಲ್ಲ, ಲೈವಲ್ಲಿ ಸುಸೈಡ್ ಮಾಡಿದ್ದು. ಸುಸೈಡ್ ಮಾಡಿದ ಮೇಲೆ ಇವರು ಹುಡುಗಿ ಫೋನ್ ಮಾಡಿ ಹೇಳಿದ್ದು ಆಶಿಕ್ ತಂಗಿಗೆ, ಹೀಗೆ ನಿನ್ನ ಬ್ರದರ್ ಅಲ್ಲಿ ಸುಸೈಡ್ ಮಾಡಿದ್ದೇನೆ ಅಂತ ಹೇಳಿ. ಮತ್ತು ನನ್ನ ಬ್ರದರು ಮತ್ತು ಆಶಿಕ್ ತಂಗಿ ಮನೆಗೆ ಹೋಗುವಾಗ ಫ್ಯಾನಿಗೆ ನೇತಾಕಿ ಆತ್ಮಹತ್ಯೆ ಮಾಡಿದ್ದಾನೆ. ಮತ್ತು ಅವ್ರ ಫ್ರೆಂಡ್ ರಾತ್ರಿ ಒಂದು 40-45ಕ್ಕೆ ಅಲ್ಲಿಂದ ಕಾರಲ್ಲಿ ಎತ್ಕೊಂಡು AG ಹಾಸ್ಪಿಟಲಿಗೆ ಹೋಗಿದ್ದಾರೆ. ಹೋಗುವಾಗನೇ ಡೆತ್ ಆಗಿದ್ದಾರೆ. ಮತ್ತು ಅವ್ರು ಫೋನ್ ಮಾಡ್ತಿದ್ರು ಹುಡುಗಿ, ಏನಾಗಿದೆ ಅಂತ. ಆ್ಯಕ್ಚುಲಿ ಇಲ್ಲೇ 1:35ಗೆ ಡೆತ್ ಆಗಿದೆ. ಆ್ಯಕ್ಚುಲಿ ನಮಗೆ ಸಹ ಗೊತ್ತಿರಲಿಲ್ಲ ಯಾವ ಕಾರಣಕ್ಕೆ ಮಾಡಿದ್ದಾರೆ ಅಂತ ಹೇಳಿ. ಆ್ಯಕ್ಚುಲಿ ಆತ್ಮಹತ್ಯೆ ಮಾಡಿ 4 ದಿವಸ ನಾವು ಹೋಗಲಿಲ್ಲ. 4 ದಿವಸ ಬಿಟ್ಟು ನಾವು ಸ್ಟೇಷನ್ಗೆ ಹೋಗಿದ್ದೇವೆ. ಯಾವ ಕಾರಣಕ್ಕೆ ಇವಳು ಸುಸೈಡ್ ಮಾಡಿದ್ದಾನೆ ಅಂತ ನಮಗೆ ಗೊತ್ತಿಲ್ಲ. ಯಾಕಂದರೆ ಇಲ್ಲಿ ಏನು ಪ್ರಾಬ್ಲಮ್ ಇರಲಿಲ್ಲ, ಸುಸೈಡ್ ಮಾಡುವಂಥದ್ದು ಯಾವುದೂ ಒಂದು ಪ್ರಾಬ್ಲಮೇ ಇರಲಿಲ್ಲ. ಮತ್ತು ನಾವು ಒಂದು 4 ಡೇಸ್ ಬಿಟ್ಟು ಮತ್ತು ಮೊಬೈಲಲ್ಲಿ ಓಪನ್ ಮಾಡುವಾಗ ಅದರಲ್ಲೆಲ್ಲ ಗೊತ್ತಾಯಿತು ಈ ಥರ ಇವ್ರದ್ದು ಟಾರ್ಚರ್ ಇತ್ತು ಅಂತ. ಇವಳಿಗೆ ಬೇರೆ ಅಕ್ರಮವಾಗಿ ಬೇರೆ ಲವರ್ಸ್ ಇದ್ದು, ಅದಕ್ಕಾಗಿ ಇವನು ಕೇಳ್ತಿದ್ದ ಯಾರು ಏನಂತ. ಅದಕ್ಕೆ ಅವಳಿಗೆ ಸಹ ಗೊತ್ತಾಯಿತು ಈ ಥರ ಮ್ಯಾಟ್ರಲ್ಲಿ ಇವನಿಗೆ ಗೊತ್ತಾಗಿದೆ ಅಂತ ಹೇಳಿ ಎಲ್ಲ. ಮತ್ತು ಅವಳು ಫೋನ್ ಮಾಡಿ ಮೆಸೇಜಲ್ಲಿದೆ, ಅವಳ ಹತ್ರ ಇವನು ಮಾತಾಡಿ ಚಾಟ್ ಮಾಡಿದಲ್ಲ, ಅವಳೇ ಲೈವ್ ಆಗಿ ಹೇಳಿದ್ದಾಳೆ. ಯಾಕೆಂದರೆ ನೀ ಸುಸೈಡ್ ಮಾಡು ಹಾಗೆ ಹೀಗೆ ಅಂತಲೇ ಹೇಳಿ. ಮತ್ತು ಲೈವಲ್ಲಿ ಸುಸೈಡ್ ಮಾಡಿದ್ದು ಮನೆಯಲ್ಲಿ.